ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಇದು ಹೊಸ ಕಾರ್ಯಕ್ರಮ ಫ್ಯಾಷನ್ ವರ್ಲ್ಡ್. ಫ್ಯಾಷನ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಹಕ್ಕು ಮತ್ತೆ ಆಸ್ತಿ. ಸೊ ಫ್ಯಾಷನ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಇಚ್ಛೆಗೆ ಬಿಟ್ಟದ್ದು. ಯಾಕಂತ ಹೇಳಿದ್ರೆ ಫ್ಯಾಷನ್ ಅನ್ನುವಂಥದ್ದು ಕೆಲವರ ಒಂದು ರೀತಿಯಲ್ಲಿ ನೋಡಿದ್ರೆ ಅದು ಆಡ್ ಅಂತ ಅನ್ಸುತ್ತೆ, ಕೆಲವರಿಗೆ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ನೋಡೋ ದೃಷ್ಟಿಕೋನ ಸರಿ ಇದ್ರೆ ಪ್ರತಿಯೊಂದು ಕೂಡ ಸುಂದರವಾಗಿರುತ್ತೆ ಅಂತ ಹೇಳ್ತಾ, ಫ್ಯಾಷನ್ ಅಲ್ಲಿ ವಿವಿಧ ರೀತಿಯ ಫ್ಯಾಷನ್ಗಳಿದೆ. ಅದೆಲ್ಲವನ್ನ ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ವಿಶೇಷ ಗೆಸ್ಟ್ ನಮ್ಮ ಜೊತೆ ಇರ್ತಾರೆ, ಬ್ಯೂಟಿಷಿಯನ್ಸ್ ಇರ್ತಾರೆ. ಸೊ ಅವರ ಗೈಡೆನ್ಸ್ ಅಂಡ್ ಅವರ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಮಿಕ್ಸ್ ಆಗಿ ಫ್ಯಾಷನ್ ವರ್ಲ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಫ್ಯಾಷನ್ ಇರುತ್ತೆ ಅಂತ ನೋಡೋ ಕುತೂಹಲ ನನ್ನದು. ಸೊ ಇವತ್ತು ಕಾರ್ಯಕ್ರಮದ ಮೊದಲನೇ ಸಂಚಿಕೆಯಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ಮೊದಲು ಸಂಸ್ಕೃತಿ ಆಗಿತ್ತು, ಸಂಪ್ರದಾಯ ಆಗಿತ್ತು, ಈಗ ಇದು ಫ್ಯಾಷನ್ ಆಗಿದೆ. ಮೆಹಂದಿ ಅನ್ನುವಂಥದ್ದು ಒಂದು ದೊಡ್ಡ ಸಂಸ್ಕೃತಿ ಸಂಪ್ರದಾಯ ಅಂತ ಹೇಳ್ಬೋದು. ಪ್ರತಿ ಮದುವೆಯ ಮುಂಚಿನ ದಿನಗಳಲ್ಲಿ ಮೆಹಂದಿ ಹಾಕುವಂಥದ್ದು, ಅದನ್ನು ಸಂಪ್ರದಾಯವಾಗಿಸಿಕೊಳ್ಳುವಂಥದ್ದು ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿ ಎರಡೂ ಆಗಿತ್ತು. ಈಗ ಮೆಹಂದಿ ಅನ್ನುವಂಥದ್ದು ಫ್ಯಾಷನ್ ಆಗಿದೆ. ಮೆಹಂದಿಗೆ ಎಷ್ಟು ಡಿಮಾಂಡ್ ಅಂತ ಕೇಳ್ತೀರಾ. ಸೊ ಸೂಪರ್ ಆಗಿ ಡಿಫ್ರೆಂಟ್ ಆಗಿ ಮೆಹಂದಿ ಹೇಗೆ ಹಾಕ್ಬೋದು, ಸಿಂಪಲ್ ಆಗಿ ನಿಮಗೆ ಹೇಗೆ ತಿಳಿಸ್ಕೊಡ್ಬೋದು ಅನ್ನೋದನ್ನ ನಮಗೆ ಇವತ್ತು ಕಲಿಸ್ಕೊಡ್ಲಿಕ್ಕೆ ನಿವೇದಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಹೇಗಿದ್ದೀರಾ? ಸೂಪರ್ ಆಗಿದ್ದೇನೆ. ಸೊ ನಿಮಗೆ ಮೆಹಂದಿ ಅಂದ್ರೆ ಇಷ್ಟನಾ? ಓ ಹೌದು, ತುಂಬಾ ಇಷ್ಟ. ಚಿಕ್ಕ ಇರುವಾಗ ಹಾಕಿಸ್ಕೊಳ್ಳಿಕ್ಕೆ ಇಷ್ಟನಾ? ಎರಡು ಕೂಡ. ಹೌದಾ? ಓಕೆ. ತುಂಬಾ ಕ್ರೇಜ್ ಇತ್ತು ಚಿಕ್ಕ ಇರುವಾಗ ಮೆಹಂದಿ ಹಾಕೋಣಂದ್ರೆ. ಹಾಗೆ ಅದು ಇಂಟ್ರೆಸ್ಟ್ ಹಾಬಿಗೆ ಕನ್ವರ್ಟ್ ಆಯ್ತು, ಮತ್ತೆ ಫ್ಯಾಷನ್ ಗೆ ಕನ್ವರ್ಟ್ ಆಗಿ ಈಗ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಮೆಹಂದಿ ಹೇಗೆ ಹಾಕೊಳ್ಬಹುದು ಅಂತ ಇವತ್ತು ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ? ಸೊ ಮೆಹಂದಿ ಅಂತ ಹೇಳಿದ್ರೆ ನೋಡಿದ್ರೆ ಸಣ್ಣ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ, ಇಷ್ಟೇ ಸಣ್ಣ ಕೋನ್ ಅಂತ ಅನ್ಸುತ್ತೆ, ಬಟ್ ಒಳಗಡೆ ತುಂಬಾ ವಿಚಾರಗಳಿದೆ. ಅದೆಲ್ಲ ಇವತ್ತು ವೀಕ್ಷಕರಿಗೆ ಅರ್ಥ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಅಂಡ್ ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನೀವೇ ಹೇಳ್ಕೊಡ್ಬೇಕು. ಫಸ್ಟ್ ಮೆಹಂದಿ ಹಾಕುವ ಮುಂಚೆ ಹ್ಯಾಂಡ್ಸ್ ಕ್ಲೀನ್ ಇರಬೇಕು, ಬ್ರೈಡದು, ಯಾರಿಗೆ ಹಾಕ್ತೇವೆ ಅವ್ರದ್ದು. ಮತ್ತೆ ಮೆಹಂದಿ ಕೋನು ಹೇಗೆ ಇರ್ತದೆ, ಏನು ಇರ್ತದೆ ನಮ್ಗೆ ಗೊತ್ತಿರುದಿಲ್ಲ, ಕಲರ್ ಬರ್ತದಾ ಇಲ್ವಾ ಅಂತ ಗೊತ್ತಿರುದಿಲ್ಲ. ಹಾಗೆ ನಿಲ್ಗಿರಿ ಆಯಿಲ್ ಫಸ್ಟ್ ಹಚ್ಬೇಕು ನಾವು ಹ್ಯಾಂಡ್ಸ್ ಗೆ. ಇದು ನಿಲ್ಗಿರಿ ಆಯಿಲ್ ನಿಮ್ಗೆ ಮೆಡಿಕಲ್ ಅಲ್ಲಿ ಸಿಗ್ತದೆ. ಇದು ಆಯಿಲ್ ನಾವು ಹ್ಯಾಂಡ್ಸ್ ಗೆ ಹಚ್ಚು. ಆಕ್ಚುಲಿ ಈ ವಿಷಯ ಎಲ್ಲ ಗೊತ್ತಿರ್ಲಿಲ್ಲ ನಮ್ಗೆ, ನೀಲಗಿರಿ ಆಯಿಲ್ ಎಲ್ಲ ಹಾಕ್ತಾರೆ ಅಂತ. ಹೌದು. ಸೊ ನಾವು ರೆಡ್ ಮೆಹಂದಿಯನ್ನ ರಿಮೂವ್ ಮಾಡಿದ ನಂತರ ಆಯಿಲ್, ಕೋಕೋನಟ್ ಆಯಿಲ್ ಹಾಕ್ತಾ ಇದ್ವಿ. ಹೌದು, ಅದು ಕೂಡ ಹಾಕ್ಬಹುದು. ಅದು ಕೋಕೋನಟ್ ಆಯಿಲ್ ಹಾಕ್ತೇವೆ. ಇದು ನೀಲಗಿರಿ ಯುಕಲಿಪ್ಟಸ್ ಆಯಿಲ್ ಹೇಳ್ತೇವೆ. ಓಕೆ. ಇದು ಹೀಗೆ ಹಚ್ಚಿ ಮತ್ತೆ ನಾವು ಮೆಹಂದಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ. ಈಗ ಮೆಹಂದಿ ಕೋನ್ಸ್ ಬೇರೆ ಬೇರೆ ಇರ್ತದೆ. ಈಗ ಇದು ದೊಡ್ಡ ಸೈಜ್, ಮೀಡಿಯಂ ಸೈಜ್, ಮತ್ತೆ ಇದು ಚಿಕ್ಕ ಸೈಜ್. ಓಕೆ. ಇದು ನಾರ್ಮಲ್ ಮೆಹಂದಿ ಕೋನ್ಸ್. ಮತ್ತೆ ಈಗ ಇನ್ಸ್ಟೆಂಟ್ ಮೆಹಂದಿ ಕೋನ್ಸ್, ಇನ್ಸ್ಟೆಂಟ್ ಕಲರ್ ಹಾಗೆ ಬರ್ತದೆ. ಇದು ಆಕ್ಚುಲಿ ಯಾರಿಗೆ ಪೇಷನ್ಸ್ ಇರುವುದಿಲ್ಲ ತುಂಬಾ ಹಾಕೊಂಡು ಇಟ್ಕೊಳ್ಳಿಕ್ಕೆ, ಅವರಿಗೆಲ್ಲ ನಾವು ಅದು ಹಾಕ್ತೇವೆ. ಬಟ್ ಇದು ಟ್ರೆಡಿಷನಲ್ ಮೆಹಂದಿ, ಬ್ರೈಡಿಗೆಲ್ಲ ಇದೆ ಮೋಸ್ಟ್ಲಿ ಪ್ರಿಫರ್ ಮಾಡುದು. ಹಾಗೆ ಇದು ದೊಡ್ಡ ಕೋನ್ಸ್ ಯೂಶುವಲಿ ಕಂಫರ್ಟೇಬಲ್ ಇರುವುದಿಲ್ಲ ಹಾಕ್ಲಿಕ್ಕೆ. ಇದು ಎಂಟಿ ಆಗಿ ಬರುವಾಗ ಇದು ಮೇಲೆ ಬೀಳ್ತದೆ ಡಿಸೈನ್ ಮೇಲೆ, ಇದು ಕಂಫರ್ಟೇಬಲ್ ಅಷ್ಟು ಆಗಲ್ಲ. ಮತ್ತೆ ಇದು ಮೀಡಿಯಂ ಅಂಡ್ ಸ್ಮಾಲ್. ಪ್ರೊಫೆಷನಲ್ಸ್ ಯೂಶುವಲಿ ಸ್ಮಾಲ್ ಕೋನ್ ಪ್ರಿಫರ್ ಮಾಡ್ತಾರೆ, ಡಿಸೈನ್ಸ್ ಒಳ್ಳೆ ಬರ್ತದೆ, ಈಸಿ ಟು ಹ್ಯಾಂಡಲ್. ಸೊ ನಾವು ಇದರಲ್ಲಿ ಸ್ಟಾರ್ಟ್. ಸೊ ಕೆಲವ್ರು ಅನ್ಕೊಂಡಿರ್ಬೋದು ಸ್ಮಾಲ್ ಕೋನ್ ತಗೊಂಡ್ಬಂದ್ರೆ ಕಂಜೂಸ್ ಮಾಡ್ತಿದ್ದಾರೆ ಅಂತ. ಸೊ ಅದಲ್ಲ, ಸೊ ಅವ್ರಿಗೆ ಕಂಫರ್ಟೇಬಲ್ ಇರೋದು ಅದನ್ನೇ ಹಾಕ್ಲಿಕ್ಕೆ. ಸೊ ದೊಡ್ಡ ಕೋನ್ಸ್ ಹಾಕುವಾಗ ಕಂಫರ್ಟೇಬಲ್ ಇರಲ್ಲ. ಎಷ್ಟು ವಿಷಯ ಇದೆ ಅಲ್ವಾ? ಹೌದು, ಚಿಕ್ಕ ಚಿಕ್ಕ ವಿಷಯ, ಚಿಕ್ಕ ಚಿಕ್ಕ ಟಿಪ್ಸ್. ಸೊ ಚಿಕ್ಕ ಚಿಕ್ಕ ವಿಷಯ ಅಂತ ತಿಳ್ಕೊಂಡ್ರೆ ಮಾತ್ರ ಬ್ಯೂಟಿಷಿಯನ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಹೌದು. ಎಕ್ಸೆಸ್ ಮೆಹಂದಿ ಇದು ಫ್ರಂಟ್ ಫಸ್ಟ್ ಔಟ್ಕಮ್ ತೆಗಿಬೇಕು, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಮೆಹಂದಿ ಯಾವಾಗ್ಲೂ ಕೆಳಗಿಂದ ಮೇಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಕೆಳಗೆ ಮತ್ತೆ ಮೇಲೆ, ಹಾಗೆ ಎಲ್ಲ ಯೂನಿಫಾರ್ಮ್ ಆಗಿ ಕೆಳಗಿಂದ ಮೇಲೆ ಹಾಕ್ಬೇಕು. ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡುವ, ಒಂದು ಇಲ್ಲಿಂದ ಹಾಕುವ. ಮತ್ತೆ ಇದು ಲೈನ್ಸ್ ಇಲ್ಲದ್ರೆ ಕರ್ವ್ಸ್ ಹಾಕುವಾಗ ಸ್ಕಿನ್ ಗೆ ಟಚ್ ಹಾಕಬಾರ್ದು. ಕೋನ್ ಹೀಗೆ ಪ್ರೆಸ್ ಮಾಡಿ ಹಾಕಬಾರ್ದು. ಜಸ್ಟ್ ಮೇಲೆಯಿಂದ ಒಂದೇ ಯೂನಿಫಾರ್ಮ್ ಅಲ್ಲಿ ಹೀಗೆ ಹಾಕಬೇಕು.
ಹೇಗೆ ಮೆಹಂದಿ ಹಾಕೋದನ್ನ ಕಲ್ತ್ರಿ? ವಿಡಿಯೋಸ್ ನೋಡಿಯಾ? ಹಾ, ವಿಡಿಯೋಸ್ ನೋಡಿ ಅಲ್ಲ, ನಾನು ವೆಕೇಶನ್ 10th ವೆಕೇಶನ್ ಅಲ್ಲಿ ಹೀಗೇನೆ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಮನೆಯಲ್ಲಿ, ಹಾಗೆ ನಮ್ಮ ನೇಬರ್ಹುಡ್ ಅಲ್ಲಿ ಒಂದು ಬ್ಯೂಟಿಷಿಯನ್ ಇದ್ರು, ಅವರ ಹತ್ರ ನಾನು ಹೀಗೇನೆ ರಾಜಸ್ಥಾನಿ ಮೆಹಂದಿ ಕಲಿಸ್ಕೊಂಡೆ. ಈಗ ನಾವು ಇಂಡಿಯನ್ ಮೆಹಂದಿ, ಟ್ರೆಡಿಷನಲ್ ಮೆಹಂದಿ ಹೇಳ್ತೇವೆ ಅಲ್ಲ, ಅದನ್ನು ಕಲಿಸ್ಕೊಂಡೆ. ಮತ್ತೆ ಅರೇಬಿಕ್ ಮೆಹಂದಿ. ಅರೇಬಿಕ್ ಅಂದ್ರೆ ಜಸ್ಟ್ ಒಂದು ಲೈನ್ ಹೀಗೆ ಬಲ್ಲಿ ಹಾಗೆ ಬರ್ತದೆ, ಅದರಲ್ಲಿ ಫ್ಲವರ್ಸ್, ಲೀವ್ಸ್ ಅದು ಇದು ಯೂಸ್ ಮಾಡ್ತೇವೆ ನಾವು, ಡಿಸೈನ್ಸ್ ಯೂಸ್ ಮಾಡ್ತೇವೆ. ಮತ್ತೆ ಈಗ ಫ್ಯಾಷನ್ ಅಲ್ಲಿ ಎರಡು ಕೂಡ ಮಿಕ್ಸ್ ಮಾಡ್ತೇವೆ, ಇಂಡಿಯನ್ ಮತ್ತೆ ಅರೇಬಿಕ್, ಇಂಡೋ ಅರೇಬಿಕ್ ಅಂತ ಹೇಳ್ತೇವೆ ನಾವು ಮೆಹಂದಿ. ಅದರಲ್ಲಿ ಡಿಸೈನ್ಸ್ ಒಳಗಡೆ ಇಂಡಿಯನ್ ಇರ್ತದೆ, ಬಟ್ ಅದು ಪ್ಯಾಟರ್ನ್ ಅರೇಬಿಕ್ ಇರ್ತೇವೆ ನಾವು ಹಾಗೆ. ಸೊ ನಮ್ಗೆ ಪ್ಯಾಟರ್ನ್ ಗೊತ್ತಿಲ್ಲ, ಬಟ್ ತುಂಬಾ ಅವಸರ ಇದ್ರೆ ಅರೇಬಿಕ್ ಹಾಕೋದು. ಈಗ ತುಂಬಾ ಚಿಕ್ಕ ಚಿಕ್ಕ ಡಿಸೈನ್ಸ್ ತುಂಬಾ ಕ್ಯೂಟ್ ಕಾಣ್ತದೆ. ಹೌದು, ಸ್ಪೆಷಲಿ ಯಂಗ್ಸ್ಟರ್ಸ್ ಗೆ ಅದು ತುಂಬಾ ಡೆಲಿಕೇಟ್ ಡಿಸೈನ್ಸ್ ತುಂಬಾ ಕ್ಯೂಟ್ ಕಾಣ್ತದೆ ಆಕ್ಚುಲಿ ಯಂಗ್ಸ್ಟರ್ಸ್ ಗೆ. ಬಟ್ ಮಕ್ಳಿಗೆ ಹೇಗೆ ಅಂತ ಹೇಳಿದ್ರೆ ಕೈ ಪೂರ್ತಿ ಆಗ್ಬೇಕು ಅವರಿಗೆ. ಸೊ ಇವನ್ ನನ್ಗೂ ಅಷ್ಟೇ, ಸೊ ನಾನು ಹಠ ಮಾಡ್ತಿದ್ದೆ ಕೈ ಫುಲ್ ಕೆಂಪಾಗ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನಿಂಗೆ ಡಿಸೈನ್ ಅಂತಕ್ಕೆ ಕೈಗೆಲ್ಲ ಹಚ್ಕೊಂಡ್ಬಿಡು ಅದನ್ನು ಅಂತ. ಸೊ ಕೈ ಫುಲ್ ಕೆಂಪಾದ್ರೆ ಏನೋ ಒಂಥರ ಖುಷಿ ಅನ್ನುತ್ತೆ. ಹೌದು, ಮೊದಲೆಲ್ಲ ಅದು ಎಲೆ ಗ್ರೈಂಡ್ ಮಾಡಿ ಮತ್ತೆ ಈ ಸ್ಟಿಕ್ಸ್ ಎಲ್ಲ ಇದು ಮಾಡಿ ಬೊಟ್ಟ ಹಾಕಿ ಹಾಕ್ತಾ ಇದ್ರು. ಆವಾಗದಿಂದ ಕ್ರೇಜ್ ಉಂಟು ನಮ್ಮ ಇಂಡಿಯಾದಲ್ಲಿ ಮೆಹಂದಿಗೆ. ನೀವು ಯಾವತ್ತಾದ್ರೂ ಆತರ ಟ್ರೈ ಮಾಡಿದೀರಾ? ಡಾಟ್ಸ್ ಎಸ್, ಮೆಹಂದಿ ಲೀವ್ಸ್ ಅನ್ನೆಲ್ಲ ಗ್ರೈಂಡ್ ಮಾಡಿ. ಈಗ ಶಾಸ್ತ್ರ, ಈ ಮೆಹಂದಿ ಸೆರೆಮನಿ ಇರ್ತದಲ್ಲ ನಮ್ದು, ಆ ಶಾಸ್ತ್ರಕ್ಕೆ ನಾವು ಫಸ್ಟ್ ಅದನ್ನೇ ಹಾಕುದು. ಇದು ಬೀಟಲ್ ಲೀಫ್ ಎಲೆ ಅಲ್ಲಿ ಹಾಕಿ ಮತ್ತೆ ಫಸ್ಟ್ ಲೀವ್ಸ್ ಇದು ಒರಿಜಿನಲ್ ಮೆಹಂದಿ ಹಾಕ್ತೇವೆ, ಮತ್ತೆ ಕೋನಲ್ಲಿ ನಾವು ಹಾಕುದು ಬ್ರೈಡ್ಗೆ. ಬಟ್ ಅದು ಟ್ರೆಡಿಷನ್ ನಮ್ದು ಅದೊಂದು. ಓಕೆ, ಪಾರ್ಲರ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಈ ಫೀಲ್ಡ್ ಅಲ್ಲಿ ಅರೌಂಡ್ 15 years ಆಗ್ತಾ ಬರ್ತದೆ ಈಗ ನನಗೆ. 15 years? ಹೌದು, ಈ ಫೀಲ್ಡ್ ಅಲ್ಲಿ. ಬಟ್ ಪಾರ್ಲರ್ ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಈಗ 1 year ಆಗಿದಷ್ಟೇ. ಹಾ, ಬಟ್ ಅದರ ಮುಂಚೆ ಫ್ರೀಲಾನ್ಸಿಂಗ್ ಮತ್ತೆ ಜಾಬ್ ಮಾಡಿದೆ. ಹಾ, ಸೊ ಎಕ್ಸ್ಪೀರಿಯನ್ಸ್ ಒಂದು 15 years ಇದೆ. ಓಕೆ, ಹಾಕುವಾಗ ಇಂಪಾರ್ಟೆಂಟ್ ಅದು ನಿಮ್ದು ಗ್ಯಾಪಿಂಗ್, ಲೈನ್ಸ್ ಮತ್ತೆ ಈ ಪ್ಲೇಸ್ಮೆಂಟ್ಸ್ ಉಂಟಲ್ಲ, ಅದು ಕರೆಕ್ಟ್ ಇರ್ಬೇಕು. ಅಂದ್ರೆ ಒಂದು ಮೇಲೆ ಒಂದು ಕೆಳಗೆ ಯೂನಿಫಾರ್ಮ್ ಇರ್ಬೇಕು. ಅದು ನಾವು ಅಷ್ಟೊಂದು ಒಂದು ಇದು ಕಾನ್ಸಂಟ್ರೇಟ್ ಮಾಡಿದ್ರೆ ಡಿಸೈನ್ಸ್ ಚಂದ ಬರ್ತದೆ. ಎಷ್ಟು ಪೇಷನ್ಸ್ ಬೇಕಲ್ಲ ಮೆಹಂದಿ ಹಾಕ್ಬೇಕಾದ್ರೆ? ಪೇಷನ್ಸ್ ತುಂಬಾ ಬೇಕು. ಎರಡು ಜನರಿಗೆ ಕೂಡ, ಅಂದ್ರೆ ಯಾರು ಹಾಕ್ತಾರೆ ಅವರಿಗೆ ಕೂಡ, ಯಾರು ಹಾಕ್ತಾರೆ ಅವರಿಗೆ ಕೂಡ. ನಂದೊಂದು ಸಣ್ಣ ಡೌಟ್ ಇದೆ. ಈಗ ನೀವು ಮೆಹಂದಿ ಹಾಕೋತೀರ ಅನ್ಕೊಳ್ಳಿ, ಅಥವಾ ಬ್ರೈಡಿಗೆ ಹಾಕೋತೀರಿ, ಸೊ ಅವಾಗ ಏನೋ ಒಂದು ಮಿಸ್ಟೇಕ್ ಆಗ್ಬಿಡುತ್ತೆ ಆಯ್ತಾ, ನೀವು ರಿಮೂವ್ ಮಾಡ್ಬೇಕು. ಸೊ ರಿಮೂವ್ ಮಾಡುದು ಹೇಗೆ ಮಾಡ್ತೀರಾ? ಅದು ರೆಡ್ ಕಲರ್ ಬಂದಿರುತ್ತಲ್ವಾ ಸ್ವಲ್ಪ, ಸೊ ರಿಮೂವ್ ಮಾಡಿ ಮತ್ತೆ ಹೇಗೆ ಹಾಕ್ತೀರಾ? ಅದು ಆಕ್ಚುಲಿ ರಿಮೂವ್ ಮಾಡ್ಲಿಕ್ಕೆ ಹೋದ್ರೆ ಆವಾಗನೇ ರಿಮೂವ್ ಮಾಡ್ಬೇಕು. ಓಕೆ, ಇಲ್ಲಾದ್ರೆ ಮತ್ತೆ ಆ ಡಿಸೈನ್ ಸ್ವಲ್ಪ ಕನ್ವರ್ಟ್ ಮಾಡಿ ಏನಾದ್ರೂ ಒಂದು ನಾವು ಪ್ಯಾಟರ್ನ್ ಕೊಡ್ಬೇಕು. ಅದು ಆನ್ ದ ಸ್ಪಾಟ್ ಏನಾದ್ರೂ ನಮ್ಗೆ ಅದು ಮಾಡ್ಬೇಕಾಗ್ತದೆ, ಇಲ್ಲಾದ್ರೆ ರಿಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಕಲರ್ ಬಂದ ಮೇಲೆ. ಸೊ ಒಂದೇ ಸತಿ ಹಾಕುವಾಗ ಹುಷಾರಾಗಿ ಹಾಕ್ಬೇಕಾಗುತ್ತೆ. ಹಾ, ಹೌದು. ಆಕ್ಚುಲಿ ಕೆಲವೊಂದು ಜನ ಹೇಳ್ತಾರಲ್ವಾ, ಸೊ ಮೆಹಂದಿ ಈಗ ಬ್ರೈಡಿಗೆ ಹಾಕುದಾದ್ರು ಸೊ ಎಷ್ಟು ರೆಡ್ ಆಗುತ್ತೆ ಅಷ್ಟು ಗಂಡ ಪ್ರೀತಿಸ್ತಾರೆ, ಅದೆಲ್ಲ ಕಾನ್ಸೆಪ್ಟ್ ನಿಜಾನ? ಹೌದು, ಅದು ಆಕ್ಚುಲಿ ಕಲರ್ ಬರುವುದು ನಿಮ್ ಬಾಡಿ ಹೀಟ್ ಮೇಲೆ ಡಿಪೆಂಡ್ ಆಗ್ತದೆ. ಇಫ್ ಯೋರ್ ಬಾಡಿ ಹ್ಯಾಸ್ ಮೋರ್ ಹೀಟ್ ಅದು ಕಲರ್ ಬರ್ತದೆ.
ಮತ್ತೆ ಈಗ ಅದು ಮೆಹಂದಿ ಕೋನ್ಸ್ ಅಲ್ಲಿ ಐ ಮೀನ್ ಕಂಟೆಂಟ್ ಇರ್ತದೆ, ಅದು ಕಲರ್ ಕೊಡ್ತದೆ ನಿಮ್ಗೆ ಮೆಹಂದಿ. ಯೂಶುವಲಿ ಕಲರ್ ಕೊಡ್ತಾರೆ. ಇಲ್ಲಾದ್ರೆ ಫಸ್ಟ್ ನಾವು ಇದು ಹಚ್ತೇವೆ ಅಲ್ಲ ನಿಲ್ಗಿರಿ ಆಯಿಲ್, ಅದು ಕಲರ್ ಎನ್ಹಾನ್ಸ್ ಮಾಡ್ತದೆ. ಮತ್ತೆ ಮೊದ್ಲೆಲ್ಲ ಸಕ್ಕರೆ ನೀರು ಅದು ಎಲ್ಲ ಹಾಕ್ತಾ ಇದ್ದೇವೆ. ಹೌದು, ಬಟ್ ಈಗ ನೆಸೆಸರಿ ಇಲ್ಲ. ಇದು ಡ್ರೈ ಆದ್ಮೇಲೆ ನೀವು ರಿಮೂವ್ ಮಾಡಬಹುದು. ಹೌದು. ಮತ್ತೆ ಕೊಕೊನಟ್ ಆಯಿಲ್ ಇಲ್ಲಾದ್ರೆ ವಿಕ್ಸ್ ಇರ್ತದಲ್ಲ ನಮ್ದು, ಅದನ್ನು ಹಚ್ಚಬಹುದು. ಯಾಕಂದ್ರೆ ವಿಕ್ಸ್ ಅಲ್ಲಿ ಕ್ಲೋವ್ ಮತ್ತೆ ಕರ್ಪೂರದ ಕಂಟೆಂಟ್ ಇರ್ತದಲ್ಲ, ಅದು ನಿಮ್ಗೆ ಕಲರ್ ಎನ್ಹಾನ್ಸ್ ಮಾಡ್ತದೆ. ಈ ವಿಷಯ ಗೊತ್ತೇ ಇರ್ಲಿಲ್ಲ. ಅದು ಇನ್ನೊಂದು ಕೆಲಸ ಮಾಡಬಹುದು. ಈ ಲವಂಗ ಕ್ಲೋವ್ ಇರ್ತದಲ್ಲ, ಅದು ಪ್ಯಾನ್ ಅಲ್ಲಿ ಸ್ವಲ್ಪ ಹಾಕಿ ಬಿಸಿ ಮಾಡುವಾಗ ಅದು ಹೊಗೆ ಬರ್ತದಲ್ಲ, ಅದಕ್ಕೆ ಹೀಗೆ ಕೈ ಇಟ್ರೆ ಕಲರ್ ಬರ್ತದೆ. ಇನ್ಸ್ಟೆಂಟ್ ಮೆಹಂದಿಗಳೆಲ್ಲ ಇರ್ತದಲ್ಲ, ಅದೆಲ್ಲ ಕೈಗೆ ಎಷ್ಟು ಸೇಫ್? ಅದರಲ್ಲಿ ಕೆಮಿಕಲ್ ಕಂಟೆಂಟ್ ಇರ್ತದೆ. ಫಸ್ಟ್ ನೀವು ಟ್ರಯಲ್ ಇದು ಮಾಡಿ ಸ್ವಲ್ಪ ಹಾಕಿ ನೋಡ್ಬೇಕು. ಕೆಲವರಿಗೆ ಇಚಿಂಗ್ ಹಾಗೆ ಆಗ್ತದೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಎಷ್ಟು ಯೂಸ್ ಮಾಡ್ತೇವೆ ಅದು ಒಳ್ಳೇದು. ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹೌದು. ಮತ್ತೆ ಅದರಲ್ಲಿ ನಿಮ್ಗೆ ಡಿಸೈನ್ಸ್ ಕೂಡ ತುಂಬಾ ಥಿನ್ ಆಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಹೌದು. ಮತ್ತೆ ಸ್ಪ್ರೆಡ್ ಕೂಡ ಬೇಗ ಆಗುದು. ಸೊ ನಾನು ಇದು ನ್ಯಾಚುರಲ್ ಮೆಹಂದಿಯೇ ಪ್ರಿಫರ್ ಮಾಡ್ತೇನೆ ಇನ್ಸ್ಟೆಂಟ್ ಗಿಂತ. ಬಟ್ ಅದರಲ್ಲಿ ಕಲರ್ ತುಂಬಾ ಬ್ರೈಟ್ ಆಗಿ ಬರುತ್ತಲ್ಲ, ಅದು ಹೇಗೆ? ಅದೇ ಕೆಮಿಕಲ್ ಕಂಟೆಂಟ್ ಇರುವ ಇದ್ರದಿಂದ ಅದು ಕಲರ್ ನಿಮ್ಗೆ ಇನ್ಸ್ಟೆಂಟ್ ಕೊಡ್ತದೆ, ಬ್ರೈಟ್ ಆಗಿ ಕೊಡ್ತದೆ. ಅದು ನ್ಯಾಚುರಲ್ ಅಲ್ಲ. ಅದಕ್ಕೆ ನೀವು ಫಸ್ಟ್ ಟ್ರಯಲ್ ಟೆಸ್ಟ್ ಮಾಡ್ಬೇಕು. ಕೊರೋನಾ ಟೈಮಲ್ಲಿ ಎಲ್ಲ ಬಂದಾಗ್ಬಿಟ್ಟಿತ್ತು, ಮದ್ವೆ ಆಗ್ತಾ ಇತ್ತು. ಬಟ್ ನಿಮ್ದು ಪಾರ್ಲರ್ ಅಲ್ಲಿ ಎಲ್ಲ ಹೇಗಾಗ್ತಿತ್ತು? ಪಾರ್ಲರ್ ಆಬ್ವಿಯಸ್ಲಿ ಕ್ಲೋಸ್ ಇರ್ತಿತ್ತು. ಸೊ ಮದ್ವೆ ಟೈಮ್ಗೆ ಬ್ರೈಡ್ಗೆಲ್ಲ ಹೇಗೆ ರೀಚ್ ಆಗ್ತಾ ಇದ್ರಿ ನೀವು? ಅದು ಫಸ್ಟ್ ಕೊರೋನಾ ಬಂದಿತ್ತಲ್ಲ, ಫಸ್ಟ್ ಇಯರ್, ಆವಾಗ ಏನು ಇರ್ಲಿಲ್ಲ. ತುಂಬಾ ಕಷ್ಟದ ಟೈಮ್ ಎಲ್ಲರಿಗೆ, ಎಲ್ಲ ಬ್ಯೂಟಿಷಿಯನ್ಸ್ಗೆ ತುಂಬಾ ಕಷ್ಟ. ಮಂತ್ಲಿ ರೆಂಟ್ ಕೊಡ್ಬೇಕು, ಲೋನ್ಸ್ ಇರ್ತದೆ, ಅದೆಲ್ಲ ಕಟ್ಬೇಕು. ಅದೆಲ್ಲ ಸ್ಟಾಪ್ ಆಗುದಿಲ್ಲ. ಔಟ್ ಗೋಯಿಂಗ್ ಎಲ್ಲ ಇರ್ತದೆ ಎಲ್ಲರಿಗೆ, ಬಟ್ ಇನ್ಕಮಿಂಗ್ ಏನು ಇರ್ಲಿಲ್ಲ. ಹಾಗೆ ತುಂಬಾ ಕಷ್ಟದ ಕಾಲ ಕೊರೋನಾ ಅಂದ್ರೆ. ಈಗ ಕೂಡ ಅದು ಅನ್ನಿಸುವಾಗ ತುಂಬಾ ಹೆದರಿಕೆ ಆಗ್ತದೆ. ಬಟ್ ಅದು ನೆಕ್ಸ್ಟ್ ಇದಿತ್ತಲ್ಲ, ಲಾಕ್ಡೌನ್ ಇತ್ತಲ್ಲ, ಆವಾಗ ಸ್ವಲ್ಪ ನಂಗೆ ಹೌದು. ಬಟ್ ಬೆಳಿಗ್ಗೆ ಬೇಗ ಹೋಗಿ ಡ್ರೆಸ್ ಮಾಡಿ 10 ಗಂಟೆವರೆಗೆ ಬರ್ಬೇಕಿತ್ತು. ಅದು ತುಂಬಾ ಕಷ್ಟ. ಐ ಮೀನ್ ಮಾರ್ನಿಂಗ್ 3 o'clock ಹಾಗೆ ಹೋಗ್ತಾ ಇದ್ವಿ ನಾವು ಡ್ರೆಸ್ ಮಾಡ್ಲಿಕ್ಕೆ. ಸೊ ಅದು ತುಂಬಾ ಟೈಮ್. ಸೊ ನಿಮ್ಮ ಈ ಪಾರ್ಲರ್ ಅಲ್ಲಿ ಮಾಡೋ ಕೆಲಸಗಳಲ್ಲಿ ಪೆಡಿಕ್ಯೂರ್ ಇರ್ಬೋದು, ಮೆನಿಕ್ಯೂರ್ ಇರ್ಬೋದು, ಫೇಶಿಯಲ್ ಇರ್ಬೋದು, ಅಥವಾ ಸ್ಯಾರಿ ಡ್ರಾಪಿಂಗ್ ಇರ್ಬೋದು, ಮೆಹಂದಿ ಇರ್ಬೋದು, ಯಾವ್ದು ನಿಮ್ಗೆ ಫೇವ್ರೇಟ್? ಫೇಶಿಯಲ್ಸ್. ಹೌದಾ? ಹೌದು. ಯಾಕಂದ್ರೆ ಅದು ಒಂದು ಮಸಾಜ್ ನಾವು ಕೊಡ್ತೇವೆ ಅಲ್ಲ, ಕಸ್ಟಮರ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ. ಆ ರಿಲ್ಯಾಕ್ಸೇಷನ್ ನೋಡಿ ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ವರ್ಕ್ ಮೇಲೆ. ಪಾರ್ಲರ್ ಅಲ್ಲಿ ಇರ್ತಾರಲ್ಲ, ಸೊ ಅವರ ಬ್ಯೂಟಿಯನ್ನು ಹೆಂಗ್ ಮೇಂಟೈನ್ ಮಾಡ್ಕೋತಾರೆ? ಬೇರೆಯವ್ರಿಗೆ ಕಾನ್ಸಂಟ್ರೇಟ್ ಮಾಡೋದು ಮಾಡ್ತಾರ? ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ನಮ್ಮ ಬ್ಯೂಟಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸಿಂಪಲ್ ಈ ಹೋಮ್ ರೆಮಿಡೀಸ್ ಎಲ್ಲ ಇರ್ತದಲ್ಲ, ಮತ್ತೆ ರುಟೀನ್, ಒಂದು ಡೈಲಿ ರುಟೀನ್ ಇರ್ಬೇಕು ನಮ್ಮ ಸ್ಕಿನ್ ಹೇರ್ಗೆ. ಅಂದ್ರೆ ವಾಶ್ ಮಾಡಿ, ಕ್ಲೆನ್ಸಿಂಗ್ ಇಸ್ ಅ ಮಸ್ಟ್. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕ್ಲೆನ್ಸ್ ಮಾಡ್ಬೇಕು. ವೀಕ್ಲಿ ಒನ್ಸ್ ಸ್ಕ್ರಬ್ ಮಾಡ್ಬೇಕು. ಮತ್ತೆ ಒಂದು ಪ್ಯಾಕ್ ಏನಾದ್ರೂ ಹಾಕ್ಬೇಕು, ಅದು ವೀಕ್ಲಿ. ಮತ್ತೆ ಡೈಲಿ ಬೇಸಿಸ್ ಅಲ್ಲಿ ಮಾಯಿಶ್ಚರೈಸಿಂಗ್. ಎವ್ರಿ ನೈಟ್ ನೀವು ಮಾಯಿಶ್ಚರ್ ಕೊಡ್ಬೇಕು ನಿಮ್ ಸ್ಕಿನ್ಗೆ. ಹಾಗೆ ಒಂದು ನೈಟ್ ಕ್ರೀಮ್, ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕಿ ಮಲಗಬೇಕು ನೀವು. ಮತ್ತೆ ನೀವು ಮಾಡ್ತೀರಾ? ಎಸ್, ಆಫ್ ಕೋರ್ಸ್. ನಮ್ಗೆ ಇದು ಫೇಶಿಯಲ್ಸ್ ಅದೆಲ್ಲ ನಮ್ಗೆ ಮಾಡ್ಲಿಕ್ಕೆ ಕೆಲವೊಮ್ಮೆ ಟೈಮ್ ಸಿಗುದಿಲ್ಲ. ಸೊ ನಾವು ಅದೇ ಡೈಲಿ ನೀವು ರುಟೀನ್
ಫಾಲೋ ಮಾಡಿದ್ರೆ ಅದು ನಿಮ್ದು ಸ್ಕಿನ್ ಹೆಲ್ದಿ ಇರ್ತದೆ. ಮಾರ್ನಿಂಗ್ ಕ್ಲೆನ್ಸಿಂಗ್, ಮತ್ತೆ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಹಾಕಿ, ಮತ್ತೆ ಮಲಗುವಾಗ ಮಾಯಿಶ್ಚರೈಸರ್ ಹಾಕಬೇಕು. ಈವನ್ ಹೇರಿಗೆ ವೀಕ್ಲಿ ಟ್ವೈಸ್ ಆಯಿಲ್ ಹಾಕಬೇಕು. ಈಗ ಮಕ್ಕಳೆಲ್ಲ ಹಾಕುದಿಲ್ಲ ಆಯಿಲ್ ಹೇರಿಗೆ ಸ್ಟೈಲ್ ಅಂತ, ಬಟ್ ಆಯಿಲಿಂಗ್ ಈಸ್ ಅ ಮಸ್ಟ್. ವೀಕ್ಲಿ ಟ್ವೈಸ್ ನೀವು ಹಾಕ್ಲೇಬೇಕು. ಅದು ನಿಮ್ಗೆ ಗ್ರೇಯಿಂಗ್ ಆಗುದಿಲ್ಲ, ಅಂದ್ರೆ ಬೇಗ ಆಗುದಿಲ್ಲ ಹೇರ್ ಗ್ರೇಯಿಂಗ್. ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದೆಲ್ಲ ನೀವು ಸ್ವಲ್ಪ ಕೇರ್ ತಕೊಳ್ಬೇಕು. ನೀವೊಂದು ಬ್ರೈಡಿಗೆ ಮೆಹಂದಿ ಮಾಡ್ಲಿಕ್ಕೆ ಅಥವಾ ಹಾಕಕ್ಕೆ ಎಷ್ಟು ಟೈಮ್ ತಗೋತೀರಾ? ಒಂದು ಮಿನಿಮಮ್ ಎಷ್ಟು ಟೈಮ್ ತಗೋತೀರಾ? ಮಿನಿಮಮ್ 2 ಕೈ 2 ಕಾಲು ಮಾಡ್ಲಿಕ್ಕೆ 3.5 hours ಬೇಕಾಗ್ತದೆ. ಡಿಸೈನ್ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತೆ ಅವರ ಅವೈಲಬಿಲಿಟಿ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಅವರು ಎತ್ಕೊಂಡು ಹೋದ್ರೆ ಮತ್ತೆ ಕಷ್ಟ. ಈ ಬ್ರೈಡಿಗೆ ಹಾಕೋದ್ರಿಂದ ಬ್ರೈಡಿದ ಅಮ್ಮನಿಗೆ, ಅವರ ಕಸಿನ್ಸ್ಗೆ ಅದೇ ತಲೆ ತುಂಬಾ ಬಿಸಿ ಇರ್ತಾರೆ. ಆ ಹೊತ್ತಿಗೆ ಅವರನ್ನು ಇಟ್ಕೊಂಡು ಕೂತ್ಕೊಂಡು ಮತ್ತೆ ಹಾಕ್ಬೇಕಾಗ್ತದೆ. ಒಂದು ಬ್ಯೂಟಿಷಿಯನ್ಗೆ ಫಸ್ಟ್ ಯಾವ ಕ್ವಾಲಿಟಿ ಇರಬೇಕು ನಿಮ್ ಪ್ರಕಾರ? ನಮ್ ಪ್ರಕಾರ ಒಂದು ಬ್ಯೂಟಿಷಿಯನ್ಗೆ ಕರೆಕ್ಟ್ ಒಂದು ನಾಲೆಜ್ ಇರಬೇಕು, ಏನು ಮಾಡ್ತಾ ಇದ್ದಾರೆ ಅಂತ ಅವರು. ಯಾಕಂದ್ರೆ ನಾವು ಫೇಸ್, ಹೇರ್, ಸ್ಕಿನ್ ಮತ್ತೆ ಹೇರ್ ಡೀಲ್ ಮಾಡ್ತೇವೆ ಕಸ್ಟಮರ್ದು. ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಅದು ತುಂಬಾ ಮತ್ತೆ ತೊಂದರೆ ಕೊಡ್ತದೆ ಕಸ್ಟಮರಿಗೆ. ಅಂದ್ರೆ ಕೆಲವರು ಫೇಶಿಯಲ್ಸ್ ಮಾಡ್ತಾರೆ, ರ್ಯಾಶಸ್ ಬೀಳ್ತದೆ, ಕರೆಕ್ಟ್ ಪ್ರೊಸೀಜರ್ ಇಲ್ಲಾದ್ರೆ. ಮತ್ತೆ ಕರೆಕ್ಟ್ ಕ್ರೀಮ್ ಅಲ್ಲಿ ಕೂಡ ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇವೆ, ಅದರಲ್ಲಿ ಕಾಂಪ್ರಮೈಸ್ ಯಾವಾಗ್ಲೂ ಮಾಡಬಾರ್ದು. ಕರೆಕ್ಟ್ ಕ್ರೀಮ್, ಕರೆಕ್ಟ್ ಪ್ರೊಸೀಜರ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಕಸ್ಟಮರ್ಸ್ ಬರ್ತಾರೆ, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುದಿಲ್ಲ. ಈಗ ನನ್ನ ಹಾಗೆ. ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಸ್ವಲ್ಪ ಬ್ರೇಕ್ ನಿಮ್ಗೂ ಬೇಕು ಅಂತ ಅನಿಸ್ತಾ ಇದೆ, ನಂಗಂತೂ ಬೇಕು, ಕೈ ಸೊ ಒಂದು ಬ್ರೇಕ್ ತಗೊಂಬರೋಣ, ಓಕೆನಾ? ಎಸ್. ಸೊ ಮೆಹಂದಿ ನಡೀತಾ ಇದೆ, ಹೇಗೆ ಬರ್ಬೋದು ಅನ್ನೋ ಕುತೂಹಲ ನಂಗೂ ಇದೆ. ಸೊ ನೀವು ಆ ಕುತೂಹಲದಲ್ಲಿ ಟಿವಿ ಎದುರು ಕಾಯ್ತೀರ. ಅದಕ್ಕಿಂತ ಮುಂಚೆ ಒಂದು ವಿರಾಮ ತಗೊಂಬರೋಣ, ಟೇಕ್ ಅ ಬ್ರೇಕ್. ಎಸ್, ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಮೆಹಂದಿ ಕಂಟಿನ್ಯೂ ಆಗ್ತಾ ಇದೆ ಅಂಡ್ ಬನ್ನಿ ನೋಡೋಣ. ಈಗ ಮುಂಚೆ ಫ್ಯಾಷನ್ ಅನ್ನುವಂಥದ್ದು ಒಂಥರ ಆಡ್ ವರ್ಡ್ ತರ, ಫ್ಯಾಷನ್ ಮಾಡ್ತಾಳೆ ಅವಳು ಅಂತ. ಬಟ್ ಈಗ ಎಲ್ರು ಮಾಡುವಂತದ್ದೇ. ಸೊ ತುಂಬಾ ಚೇಂಜ್ ಆಗಿದೆ ಅಲ್ವಾ, ಇಡೀ ವರ್ಲ್ಡ್ ಚೇಂಜ್ ಆಗಿದೆ ಫ್ಯಾಷನ್ ಮೇಲೆ ಇಟ್ಟಿರುವಂತದ್ದು. ನಿಮ್ ಪ್ರಕಾರ ಫ್ಯಾಷನ್ ಅಂತ ಹೇಳಿದ್ರೆ ಏನು? ಫ್ಯಾಷನ್ ಅಂದ್ರೆ ಅದು ನಿಮ್ಮ ಆಕ್ಚುಲಿ ನೀವು ಏನೋ ಹಾಕ್ತೇವೆ, ಏನು ಮೇಕಪ್ ಮಾಡ್ತೀರಾ, ನಿಮ್ಗೆ ಕಂಫರ್ಟೇಬಲ್ ಅನ್ನಿಸ್ಬೇಕು. ಅದು ನಿಮ್ಗೆ ಕಂಫರ್ಟೇಬಲ್ ಇದ್ರೆ ನೀವು ಅದನ್ನು ಕಂಫರ್ಟೇಬಲಿ ಕ್ಯಾರಿ ಮಾಡಿದ್ರೆ ಅದು ಆಡ್ ಕಾಣಲ್ಲ. ಮತ್ತೆ ನೀವು ಕಂಫರ್ಟೇಬಲ್ ಇಲ್ಲ, ಈಗ ಚಿಕ್ಕ ಡ್ರೆಸ್ ಹಾಕ್ತೀರಾ, ನೀವು ಕಂಫರ್ಟೇಬಲ್ ಇಲ್ಲ ಅದರಲ್ಲಿ, ಅದು ಫ್ಯಾಷನ್ ಅಲ್ಲ. ಈಗ ಮತ್ತೆ ಪರ್ಸನಾಲಿಟಿ, ವರ್ಕ್ ಇರ್ಲಿ, ಮತ್ತೆ ಎಲ್ಲಿ ಕೂಡ ನೀವು ಹೇಗೆ ಪ್ರೆಸೆಂಟ್ ಆಗ್ತೀರಾ ತುಂಬಾ ಇಂಪಾರ್ಟೆಂಟ್. ಜನರು ನೋಡುವ ರೀತಿಯೇ ಹಾಗೆ ಇರ್ತದೆ, ಅವಳು ಹೇಗೆ ಕಾಣ್ತಾನ ಹಾಗೆ. ಪರ್ಸನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಹೌದು, ಅದು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಶೋ ಆಗ್ತದೆ ಅದರಲ್ಲಿ.
ಈಗ ನಾವು ನೋಡಿ ಮೀಡಿಯಾ ಅಥವಾ ಹೊರಗಡೆ ಎಂಟರ್ಟೈನ್ಮೆಂಟ್ ಯಾರಿದ್ರು ಸ್ವಲ್ಪ ಮೇಕಪ್ ನಮ್ಗೆ ಬೇಕೇ ಬೇಕಾಗತ್ತೆ, ಮಸ್ಟ್ ಆಕ್ಚುಲಿ ಕ್ಯಾಮರಾದ ಎದುರು ಬರುವಾಗ. ಸೊ ನಾವು ನಮ್ಮ ಫೇಸ್ ಅನ್ನ ಹೇಗೆ ಕೇರ್ ಮಾಡ್ಬೋದು? ಲೈಕ್ ಈಗ ಮೇಕಪ್ ಹಾಕಿದ ತಕ್ಷಣ ಮೇಕಪ್ ಇಂದಾನೇ ನಿನ್ನ ಮುಖ ಹಾಳಾಯ್ತು ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದು ಒಪ್ಕೊಳ್ಳಿಕ್ ಆಗಲ್ಲ ನಮ್ಗೆ, ಬಟ್ ನೀವೇನ್ ಹೇಳ್ತೀರಾ? ನೀವು ಮೇಕಪ್ ಪ್ರಾಡಕ್ಟ್ಸ್ ನೀವು ಚೂಸ್ ಮಾಡುವಾಗ ಅದು ಪ್ರಾಡಕ್ಟ್ಸ್ ಒಳ್ಳೆ ಪ್ರಾಡಕ್ಟ್ಸ್ ಇರಬೇಕು, ಮೇನ್ ಅದು. ಮತ್ತೆ ನೀವು ಮೇಕಪ್ ಮನೆಗೆ ಹೋಗಿ ಅದು ರಿಮೂವ್ ಮಾಡೋದು, ಹೌದು, ಹಾಗೇನೆ ಇಟ್ಕೊಂಡು ನೀವು ಮಲಗಿದ್ರೆ ಅದು ನಿಮ್ ಸ್ಕಿನ್ ಗೆ ಎಫೆಕ್ಟ್ ಆಗ್ತದೆ. ಅದೊಂದು ಟೈಮ್ ಇರ್ತದೆ, ಒಂದು 5 hours 6 hours ಮೇಕಪ್ ನಿಮ್ ಮುಖದಲ್ಲಿ ಇರ್ಬಹುದು. ಮತ್ತೆ ಅದು ನಾನು ಹೇಳಿದೆ ಅಲ್ಲ, ಮಾಯಿಶ್ಚರೈಸಿಂಗ್, ಕ್ಲೆನ್ಸಿಂಗ್ ಅದೆಲ್ಲ ನೀವು ಮಾಡ್ಬೇಕು. ಮತ್ತೆ ನೀವು ಫುಡ್ ಇಂಟೇಕ್ ಮಾಡ್ತೀರಾ, ಫ್ರೂಟ್ಸ್, ವೆಜಿಟೇಬಲ್ಸ್, ಅದು ಕೂಡ ಇಂಪಾರ್ಟೆಂಟ್. ನಿಮ್ ಬ್ಲಡ್ ಕ್ಲೀನ್ ಇರ್ಬೇಕು. ಹಾಗೆ ಬಿರಿಯಾನಿ ಎಲ್ಲ ತಿನ್ನುವಾಗಿಲ್ವಾ? ತಿನ್ಬಹುದು, ಒಕೇಶನಲಿ ತಿನ್ಬಹುದು, ಮತ್ತೆ ಯಾವಾಗ್ಲೂ ತಿಂದ್ರೆ ಸೊ ಇದೊಂದು ಸಿಂಪಲ್ ಡಿಸೈನ್ ನಾನು ಹಾಕಿದೆ, ಒಂದೇ ಡಿಸೈನ್, ಬಟ್ ಅದನ್ನು ಸ್ವಲ್ಪ ಸ್ಪ್ರೆಡ್ ಈಗ ಇಲ್ಲಿ 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 ಹಾಕಿದ್ದೇನೆ. ಸೊ ಅದೊಂದು ಡಿಸೈನ್ ನಿಮ್ಗೆ ಆಗಿದೆ. ಸೊ ಆಕ್ಚುಲಿ ಹೇಳ್ಬೇಕು ಅಂತಾದ್ರೆ, ಸೊ ಮನೇಲಿ ಇಂಥ ಟ್ಯಾಲೆಂಟ್ ಗಳು ತುಂಬಾ ಇದ್ದಾರೆ. ಆಕ್ಚುಲಿ ಪಾರ್ಲರ್ ಇಟ್ಕೊಳ್ಳದೆ ಮೆಹಂದಿ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ಸೋರು ಇದ್ದಾರೆ, ಕಲಿಯದೆ ಬಿಡ್ಸೋರು ಇದ್ದಾರೆ. ಸೊ ನಿಮ್ಗೆಲ್ಲ ಅವಕಾಶ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಳಗೆ ನಂಬರ್ ಕಾಣಿಸ್ತಿದೆ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫ್ಯಾಷನ್ ವರ್ಲ್ಡ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಬರ್ಬೋದು, ಅಂಡ್ ನನ್ನಂತವಳನ್ನ ಮೀಟ್ ಕೂಡ ಆಗ್ಬೋದು. ಖಂಡಿತ, ಯಾಕಂದ್ರೆ ಈಗ ತುಂಬಾ ಮೀಡಿಯಾ ಥ್ರೂ ನಮ್ ಟ್ಯಾಲೆಂಟ್ ನಾವು ಶೋ ಮಾಡಬಹುದು ಜನರಿಗೆ. ತುಂಬಾ ಅಪಾರ್ಚುನಿಟೀಸ್, ಒಳ್ಳೆ ಪ್ಲಾಟ್ಫಾರ್ಮ್ ಇದೊಂದು. ನಿಮ್ ಪ್ರೋಗ್ರಾಮ್ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಕ್ಚುಲಿ ಸಿಟಿ ಅವರಿಗೆ ತುಂಬಾ ಹತ್ರದಲ್ಲಿ ಮೀಡಿಯಾ ಸಿಗುತ್ತೆ, ಬಟ್ ಹಳ್ಳಿಯವರಿಗೆ ಸಿಗಲ್ಲ. ಸೊ ಅಂತವ್ರು ಇದ್ದಾಗ ಫಸ್ಟ್ ನೀವು ಈ ಚಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಬಿಕಾಸ್ ಇಂಥ ಟ್ಯಾಲೆಂಟ್ ಎಲ್ರಿಗೂ ಬರಲ್ಲ, ಇಷ್ಟು ಪೇಷನ್ಸ್ ಅಲ್ಲಿ ಮಾಡೋದು. ಕೆಲವರು ಏಕಲವ್ಯನ ಹಾಗೆ ಇರ್ತಾರಲ್ವಾ, ನೋಡ್ಕೊಂಡು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಸ್ ಎಲ್ಲ ಬಂದ ನಂತರ ಸೊ ಅದನ್ನ ನೋಡಿ ಬೇಗ ಬೇಗ ಕಲೀಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅದನ್ನ ಸ್ವಲ್ಪ ತಿಳ್ಕೊಳ್ಳದೆ ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಈಗ ಮೆಹಂದಿ ಕಂಪ್ಲೀಟ್ ಆಗ್ತಾ ಬಂತು. ಓಕೆ. ಆಕ್ಚುಲಿ ಈಗ ಮೆಹಂದಿ ಹಾಕುವಾಗ ಸೊ ನಿಮಗೆ ಯಾವ ರೀತಿ ಇರಬೇಕು ಎನ್ವಿರಾನ್ಮೆಂಟ್? ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ ಓಕೆನಾ, ಅಥವಾ ಆತರ ಏನಾದ್ರೂ ಇರಬಾರ್ದಾ? ಡಿಸ್ಟರ್ಬೆನ್ಸ್ ಆಕ್ಚುಲಿ ಇರಬಾರ್ದು, ಯಾಕಂದ್ರೆ ಬರ್ತಾರೆ, ಮಾತಾಡ್ತಾರೆ, ಬ್ರೈಡ್ ಕೂಡ ಮಾತಾಡ್ತಾರೆ, ಆವಾಗ ಶೇಕ್ ಆಗ್ತದೆ, ಹ್ಯಾಂಡ್ ಎಲ್ಲ ಶೇಕ್ ಆಗ್ತದೆ. ಸೊ ನಮ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ ಅದು ಡಿಸೈನ್ಸ್ ಹಾಕ್ಲಿಕ್ಕೆ. ಸೊ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವೇ ಇದ್ರೆ ಅದು ನಮ್ಗೆ ಸ್ವಲ್ಪ ಒಳ್ಳೇದು. ಬಟ್ ಫಂಕ್ಷನ್ ಮನೆ ನಮ್ಗೆ ಜಾಸ್ತಿ ಏನು ಹೇಳಲಿಕ್ಕೆ ಆಗುದಿಲ್ಲ. ಹೌದು, ನಮ್ಮನೇಲಿ ಅದಕ್ಕಿಂತ ಜಾಸ್ತಿ. ಈಗ ಕೈಗೆ ಅಥವಾ ಕಾಲಿಗೆ ಮೆಹಂದಿ ಹಾಕೋದ್ರಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್? ಕೈಗೆ ಅಥವಾ ಕಾಲಿಗೆ ಯಾವ್ದು ಈಸಿ ಆಗುತ್ತೆ ಮೆಹಂದಿ ಹಾಕಕ್ಕೆ? ಈಸಿ ಆಕ್ಚುಲಿ ನನ್ಗೆ ಕೈಗೆ ಹಾಕುದು ಈಸಿ ಆಗತ್ತೆ. ಹಾ ಹೌದು. ಮತ್ತೆ ಕಾಲಿಗೆ ಕೂಡ ಅಷ್ಟು ಕಷ್ಟ ಇಲ್ಲ, ಕರೆಕ್ಟ್ ನಿಮ್ಗೆ ಪ್ಯಾಟರ್ನ್ ಗೊತ್ತಾದ್ರೆ. ಯಾಕಂದ್ರೆ ಬ್ಯಾಕ್ ಸೈಡ್ ಕವರ್ ಮಾಡ್ಲಿಕ್ಕೆ ಸಹ ಅದೊಂದು ಟ್ರಿಕ್ ಇರ್ತದೆ, ಅದು ಕವರ್ ಮಾಡುದು ಹೇಗೆ ಅದು ಗೊತ್ತಿದ್ರೆ ನಿಮ್ಗೆ ಬೇಗ ಆಗ್ತದೆ. ಮತ್ತೆ ಈಗ ಕಾಲಿಗೆಲ್ಲ ಸಿಂಪಲ್ ಡಿಸೈನ್ಸ್ ಪ್ರಿಫರ್ ಮಾಡ್ತಾರೆ, ಮೊದ್ಲಿಂದ ತುಂಬಾ ಡಿಸೈನ್ಸ್ ಹಾಕುದಿಲ್ಲ ಯಾರು. ಮತ್ತೆ ಕಾಲಿಗೆ ಈಗ ಜಸ್ಟ್ ಸಪ್ತಪದಿ ತುಳಿಯುವಾಗ ಕ್ಯಾಮೆರಾ ಫೋಕಸ್ ಆಗುತ್ತಲ್ವಾ, ಚೆನ್ನಾಗಿ ಕಾಣಿಸಕ್ಕೆ ಅಷ್ಟೇ. ಆಕ್ಚುಲಿ ಮೆಹಂದಿ
ಹಾಕಿದಾಗ ಈಗ ನಾವು ಹಾಗೆ ಯೋಚನೆ ಮಾಡೋದು, ರಾತ್ರಿ ಮೆಹಂದಿ ಹಾಕಿ ಬೆಳಿಗ್ಗೆ ಎದ್ದಾಗ ತೆಗಿಯೋದು ಅಂತ ಹೇಳಿದ್ರೆ ತುಂಬಾ ಹೊತ್ತಿದ್ರೆ ತುಂಬಾ ಕೆಂಪಾಗುತ್ತೆ ಅಂತ. ಅದು ಕರೆಕ್ಟ್ ಆಕ್ಚುಲಿ? ಆಕ್ಚುಲಿ ಮೊದ್ಲು ಎಲ್ಲ ಹಾಗೆ ಮಾಡ್ತಾ ಇದ್ವಿ, ಈಗ ಹಾಗೆ ಏನು ಮಾಡ್ಲಿಕ್ಕೆ ಇಲ್ಲ. ಅಂದ್ರೆ ನಾನು ಹೇಳಿದೆ ಅಲ್ಲ, ಫೋನ್ ಅಲ್ಲಿ ಅದು ಕಂಟೆಂಟ್ ಇರ್ತದೆ ನಿಮ್ಗೆ, ಮತ್ತೆ ನಿಮ್ ಬಾಡಿ ಹೀಟ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಮೆಹಂದಿ ಮತ್ತೆ ನಾವು ಸ್ಕಿನ್ ಗೆ ಒಂದು 15-20 ಮಿನಿಟ್ಸ್ ಅಬ್ಸಾರ್ಪ್ಷನ್ ಪವರ್ ಇರ್ತದೆ. ಸೊ ಮೆಹಂದಿ ಆ ಟೈಮ್ ಪೀರಿಯಡ್ ಅಲ್ಲಿ ಅಬ್ಸಾರ್ಬ್ ಆಗ್ತದೆ. ಮತ್ತೆ ನೀವು ಡ್ರೈ ಆದ ಮೇಲೆ ಒಂದು 1 hour ನಂತರ ನಿಮ್ದು ಮೆಹಂದಿ ಡ್ರೈ ಆದ್ಮೇಲೆ ನೀವು ರಿಮೂವ್ ಮಾಡಬಹುದು, ಬಟ್ ನೀರ್ ಟಚ್ ಮಾಡಬಾರ್ದು. ಹೇಗೆ ರಿಮೂವ್ ಮಾಡೋದು? ಜಸ್ಟ್ ಪ್ಲೇನ್ ಹೀಗೇನೆ ಜಸ್ಟ್ ರಿಮೂವ್ ಮಾಡು, ಅದು ಹೋಗ್ತದೆ ಅದ್ರಷ್ಟಕ್ಕೆ. ಬಟ್ ಆಯಿಲ್ ಹಾಕ್ಬೇಕು, ಇಲ್ಲಾದ್ರೆ ವಿಕ್ಸ್ ಹಾಕ್ಬೇಕು ತದನಂತರ. ಮತ್ತೆ ಆ ವಿಕ್ಸ್, ಆ ಆಯಿಲ್ ಅಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಅದು ಕ್ವಾಲಿಟಿ ಇರ್ತದಲ್ಲ, ಅದು ನಿಮ್ಗೆ ಇನ್ನು ಕಲರ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಕೊಡುತ್ತೆ. ನಾವ್ ಎಷ್ಟು ಮಿಸ್ಟೇಕ್ಸ್ ಮಾಡ್ತೇವೆ ಆಕ್ಚುಲಿ. ಮೆಹಂದಿ ತೆಗಿಯೋದು ನಾವು ನೀರಲ್ಲಿ ಆಟ ಆಡ್ಕೊಂಡು ತೆಗಿತೀವಿ ಮೆಹಂದಿ. ಸೊ ಬಟ್ ಬ್ಲೇಮ್ ಮಾಡೋದು ಮೆಹಂದಿಗೆ, ಕಲರೇ ಬಂದಿಲ್ಲ ಅಂತ. ಸೊ ನಮ್ದು ಮಿಸ್ಟೇಕ್ಸ್ ಇರುತ್ತೆ ಆಕ್ಚುಲಿ. ರಿಮೂವ್ ಮಾಡೋದು ಅದೆಲ್ಲ ಪ್ರೊಸೀಜರ್ಸ್ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ. ನೀರ್ ಟಚ್ ಮಾಡಬಾರದು. ಓಕೆ. ಕೆಲವರು ಈಗ ನೈಟ್ ಮಲಗಿ ಅಥವಾ ನೆಕ್ಸ್ಟ್ ಡೇ ಮ್ಯಾರೇಜ್ ಇದ್ರೆ, ಈಗ ಮನೇಲಿ ಮಕ್ಳಾಗ್ಲಿ ಅಥವಾ ನಾವು ಸಣ್ಣದಿರುವಾಗ್ಲು ಪ್ಲಾಸ್ಟಿಕ್ ಕಟ್ಟಿ ಮಲಗ್ತಾ ಇದ್ವಿ, ಯಾರಾದ್ರೂ ತಾಗ್ಬಿಟ್ಟು ಏನಾದ್ರು ರಿಮೂವ್ ಆಗುತ್ತೆ ಅಂತ. ಈಗ ಅದೆಲ್ಲ ಅಗತ್ಯನೇ ಇಲ್ಲ. ಈಗ ಅಷ್ಟೊಂದು ಹಿಡ್ಕೊಂಡು ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಆಕ್ಚುಲಿ ಮೆಹಂದಿ ಜೊತೆ ನೇಲ್ ಅಲ್ಲಿ ಯಾವ ನೇಲ್ ಪಾಲಿಶ್ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತಾ? ಅದು ನಿಮ್ ಡ್ರೆಸ್ ಮೇಲೆ ಇರುತ್ತೆ. ಬಟ್ ಯೂಶುವಲಿ ಬ್ರೈಡ್ ಗೆ ಮರೂನ್ ಕಲರ್ ಪ್ರಿಫರ್ ಮಾಡ್ತಾರೆ. ಹೌದು, ಇಲ್ಲಾದ್ರೆ ಅದೇ ಕಲರ್ ಮೋಸ್ಟ್ಲಿ ಸಾರಿ ಎಲ್ಲ ಅದೇ ಕಲರ್ ಇರುತ್ತೆ. ಹಾಗೆ ಮರೂನ್ ಕಲರ್. ನಮಗೂ ಅದೇ ಕ್ವಶನ್, ಯಾವ ಮದುವೆಗೆ ಹೋದ್ರು ಸ್ಯಾರಿ ಒಂದೇ ಕಲರ್ ಇರುತ್ತೆ, ರಿಸೆಪ್ಷನ್ ಸ್ಯಾರಿ. ಸೊ ಮೆರೂನ್ ಕಲರ್. ಸೊ ಯಾವ ನೇಲ್ ಪಾಲಿಶ್? ಮೆರೂನ್. ಈಗ ಸ್ವಲ್ಪ ಚೇಂಜ್ ಆಗಿದೆ. ಹೌದು, ಈಗ ನೇಲ್ ಆರ್ಟ್ಸ್ ಅದೆಲ್ಲ ಬಂದ ಮೇಲೆ ತುಂಬಾ ಬ್ಯೂಟಿ ವರ್ಲ್ಡ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಡೆವಲಪ್ಮೆಂಟ್ಸ್ ಆಗಿದೆ. ಮತ್ತೆ ಇವನ್ ಸ್ಯಾರಿಯಲ್ಲಿ ಕೂಡ ಆಲ್ಮೋಸ್ಟ್ ಈಗ ಎಲ್ರು ಹೊಸ ಕಲರ್ ಟ್ರೈ ಮಾಡ್ತಾ ಇದ್ದಾರೆ. ಹೌದು. ಕೈಯಲ್ಲಿ ಈಗ ನಮ್ದು ಅಂಗೈಯಲ್ಲಿ ಈಗ ಕೆಲವೊಂದು ಕೈ ಸಾಫ್ಟ್ ಇರುತ್ತೆ, ಕೆಲವೊಂದು ರಫ್ ಇರುತ್ತೆ, ಅದು ಮ್ಯಾಟರ್ ಆಗುತ್ತಾ? ಇಲ್ಲ, ಅದೆಲ್ಲ ಮ್ಯಾಟರ್ ಆಗುದಿಲ್ಲ. ಸಾಫ್ಟ್ ಅಂಡ್ ರಫ್ನೆಸ್ ಏನು ಆಗಲ್ಲ. ಕಲರ್ ಗೆ ಯಾವುದು ಡಿಫರೆನ್ಸ್ ಬರೋದಿಲ್ಲ? ಇಲ್ಲ. ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ನೀವೇ ಥಿಂಕ್ ಮಾಡಿ ಏನಾದ್ರು ಪ್ರಾಕ್ಟೀಸ್ ಮಾಡ್ತೀರಾ? ಆಕ್ಚುಲಿ ಕಲಿಯುವಾಗ ನಾವು ಡಿಸೈನ್ಸ್ ನೋಡಿ ಪ್ರಾಕ್ಟೀಸ್ ಮಾಡಿ ಅದು ಫೀಡ್ ಮಾಡ್ತೇವೆ ನಾವು ಬ್ರೈನ್. ಮತ್ತೆ ನಮ್ಗೆ ಹಾಕಿ ಅದೊಂದು ಎಕ್ಸ್ಪೀರಿಯನ್ಸ್ ಬರ್ತದೆ. ಸೊ ನಾವು ನಮ್ಮ ಅಕಾರ್ಡಿಂಗ್ ಡಿಸೈನ್ ಹಾಕ್ತೇವೆ. ಸೇಮ್ ಪ್ಯಾಟರ್ನ್ ಅಲ್ಲಿ ಹಾಕ್ತಾ ಹೋಗ್ತೀರಾ ಅಥವಾ ಆ ಟೈಮ್? ಇಲ್ಲ, ಈಗ ನೀವು ಇದನ್ನೇ ನನ್ನ ಆ ಕೈಗೆ ಕಾಪಿ ಮಾಡಿ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಮಾಡುದಿಲ್ಲ ಅಂದ್ರೆ ಅಲ್ಲ, ಮಾಡ್ತಾರೆ ಕೆಲವರು, ಡಿಟೋ ಕಾಪಿ ಮಾಡ್ತಾರೆ. ಬಟ್ ಅದು ಅಷ್ಟೇ ಪ್ರಾಕ್ಟೀಸ್ ಬೇಕು. ಹೌದು, ಅಷ್ಟೇ ಪ್ರಾಕ್ಟೀಸ್ ಬೇಕು. ಸೊ ಇದು ನಮ್ ಹಾಗೆ, ನಾವು ಏನ್ ಮಾತಾಡ್ತೇವೆ ಅದನ್ನ ಮಾತಾಡಲ್ಲ, ಏನ್ ಮಾತಾಡಲ್ಲ ಅದನ್ನ ಮಾತಾಡ್ತೇವೆ. ಆಕ್ಚುಲಿ ಈ ಒಂದು ಟ್ರೆಡಿಷನ್ ಮಾತ್ರ ಅನ್ಸುತ್ತೆ ಅಲ್ವಾ? ಸೊ
ಇನ್ನೂ ಇದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋದದ್ದು. ಈಗ ಮದುವೆಯಲ್ಲಿ ಕೆಲವೊಂದು ಟ್ರೆಡಿಷನ್ ಎಲ್ಲ ಕಟ್ ಮಾಡ್ತಾರೆ. ಈಗ ಹಳದಿ ಇರ್ಬೋದು, ಮೆಹಂದಿ ಇರ್ಬೋದು, ಅದೆಲ್ಲ ಟ್ರೆಂಡಿಂಗ್ ಅಲ್ಲೇ ಇದೆ ಅಲ್ವಾ? ಹೌದು, ಈಗ ತುಂಬಾ ಗ್ರ್ಯಾಂಡ್ ಅಲ್ಲಿ ಮಾಡ್ತಾರೆ ಮೆಹಂದಿ. ಮೊದಲೆಲ್ಲ ಮೆಹಂದಿ ಜಸ್ಟ್ ಸಿಂಪಲ್ ಒಂದು ಶಾಸ್ತ್ರಕ್ಕೆ ತಕ್ಕ ಹಾಕ್ತಾ ಇದ್ವಿ. ಕೆಲವು ಇದರಲ್ಲಿ ಮೆಹಂದಿ ಅಷ್ಟು ಇಂಪಾರ್ಟೆಂಟ್ ಇರ್ಲಿಲ್ಲ, ಅಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡು. ಬಟ್ ಈಗ ಅದೊಂದು ಫ್ಯಾಷನ್ ಆಗಿದೆ. ಸೊ ಇದು ಜಸ್ಟ್ ಒಂದು ಸಿಂಪಲ್ ಡಿಸೈನ್. ಓಕೆ, ಸೊ ಮೆಹಂದಿ ಫಿನಿಶ್ ಆಯ್ತಾ? ಇದು ಫಿನಿಶ್ ಆಯ್ತು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮೆಹಂದಿ. ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು. ನನಗೆ ಗ್ಯಾಪ್ ಇಷ್ಟ ಆಯ್ತು. ಈ ಬ್ಲ್ಯಾಕ್ ಮಧ್ಯೆ ಈ ವೈಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಎಲ್ಲಿ ಡಿಸೈನ್ ಎಷ್ಟೆಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ಮಾತ್ರ ಅದು ಮೆಹಂದಿ ಆಗುತ್ತೆ, ಇಲ್ಲದಿದ್ರೆ ನಾವು ಮಾಡೋ ತರ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಬ್ಯೂಟಿಷಿಯನ್ ಕೈಯಲ್ಲಿ ಹಾಕಿಸ್ಕೊಳ್ಬೇಕು ಅಂತ. ಸೊ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ. ಆಕ್ಚುಲಿ ಇಲ್ಲಿವರೆಗೆಲ್ಲ ಹಾಕಿದ್ರೆ ಕ್ಯಾರಿ ಮಾಡೋದೆಲ್ಲ ಕಿರಿಕಿರಿ ಆಗುತ್ತೆ. ಸೊ ಬ್ರೈಡ್ ಮಾತ್ರ ಇಷ್ಟಿಷ್ಟು ಹಾಕೊಳ್ಳಿ, ನಾವೆಲ್ಲ ಇಷ್ಟಿಷ್ಟು ಹಾಕಿದ್ರೆ ಸಾಕು. ಎಸ್. ಸೊ ನಿಮ್ಗೆ ಹೇಗನ್ಸು? ನಿಮ್ಗೆ ಈ ಡಿಸೈನ್ ನೀವು ಅನ್ಕೊಂಡಾಗೆ ಹಾಕಿದ್ದೀರಿ ಅಂತ ಅನ್ನಿಸ್ತಾ? ಆಕ್ಚುಲಿ ನಾನು ಮಾತಾಡಿ ಏನೋ ಒಂದು ಹಾಕಿದೆ, ಚೆನ್ನಾಗಿದೆ. ಸೊ ಯೂಶುವಲಿ ಯಂಗ್ಸ್ಟರ್ಸ್ಗೆ ಇದೆಲ್ಲ ಡಿಸೈನ್ಸ್ ಇಷ್ಟ ಆಗತ್ತೆ. ಅಂದ್ರೆ ತುಂಬಾ ಕೂತ್ಕೊಳ್ಳೋದು ಅಗತ್ಯ ಇಲ್ಲ, ಮತ್ತೆ ಬೇಗ ಆಗತ್ತೆ. ಗ್ಯಾಪ್ ಇರುವ ಕಾರಣ ಅದು ಸ್ವಲ್ಪ ಒಂದು ತುಂಬಾ ಗ್ಲೌಸ್ ಹಾಕಿ ಹಾಗೆ ಕಾಣುದಿಲ್ಲ. ಒಂದು ಡಿಸೈನ್ ಪ್ಯಾಟರ್ನ್ ಕರೆಕ್ಟ್ ಇರುತ್ತೆ. ಮತ್ತೆ ಅದೇ ಅವ್ರು ಹೇಳುವಾಗೆ ಬ್ರೈಡ್ಗೆ ಬೇಕಾಗ್ತದೆ, ಎಷ್ಟು ಬೇಕಾಗ್ತದೆ. ಸೊ ಅವರು ಪೇಷಂಟ್ಲಿ ಕೂತ್ಕೊಳ್ಬೇಕಾಗ್ತದೆ. ಮತ್ತೆ ಎಲ್ಲರಿಗೆ ಬೇರೆಯವರಿಗೆ ಇದು ಇಷ್ಟು ಸಾಕಾಗ್ತದೆ. ಸೊ ಹೇಗ ಅನ್ನಿಸ್ತು ಇವತ್ತು ಸ್ಪಂದನ ವಾಹಿನಿಗೆ ಬಂದು? ತುಂಬಾ ಖುಷಿ ಆಯ್ತು. ಇಂಟರ್ವ್ಯೂ ಹೌದು, ಇದು ನನ್ನ ಫಸ್ಟ್ ಇಂಟರ್ವ್ಯೂ ಆಕ್ಚುಲಿ. ಬಟ್ ಇವರು ತುಂಬಾ ಕಂಫರ್ಟೇಬಲ್ ಆಗಿ ನನ್ನನ್ನು ಅದು ಅನಿಸ್ಲಿಲ್ಲ ಏನೋ ಇಂಟರ್ವ್ಯೂ ಆಗ್ತಾ ಉಂಟಂತ. ಕ್ಯಾಶುವಲ್ ಟಾಕ್ ಹಾಗೆ ನಾವು ಮಾತಾಡಿದ್ವಿ. ಹಾಗೆ ತುಂಬಾ ಖುಷಿ ಆಯ್ತು. ಕಾರಣ ಏನಂತ ಹೇಳಿದ್ರೆ ನಾನು ಬರ್ತಾ ಇರ್ತೇನೆ, ರೆಗ್ಯುಲರ್ ಕಸ್ಟಮರ್ ನಾನೇ. ಸೊ ನೀವು ಒಂದು ಮೆಸೇಜ್ ಕೊಡಿ. ಕೆಲವರು ಮನೆಯಲ್ಲಿಂದ ಟ್ಯಾಲೆಂಟ್ಗಳಿದ್ದಾರೆ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಆಗುತ್ತೆ ಈ ಫ್ಯಾಷನ್ ವರ್ಲ್ಡ್ ಅಲ್ಲಿ. ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು. ಸೊ ನೀವ್ ಹೇಳಿದ್ರೆ ಬೇಗ ಬರ್ತಾರಲ್ಲ. ಹೌದು, ಯಾರಿಗೆ ಇಷ್ಟ ಉಂಟು ಈ ಬ್ಯೂಟಿ ಲೈನ್ ಅಲ್ಲಿ, ಮತ್ತೆ ಇದು ಮೆಹಂದಿ ಹಾಕ್ತಾರೆ, ಇಲ್ಲಾದ್ರೆ ಮೇಕಪ್ ಮಾಡ್ತಾರೆ, ಬಟ್ ಅವರಿಗೆ ಪಾರ್ಲರ್ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವರು ಫ್ರೀಲಾನ್ಸಿಂಗ್ ಮಾಡ್ತಾರೆ. ಸೊ ಅವರಿಗೆ ಖಂಡಿತ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಇಲ್ಲಿ ಬಂದು ನಿಮ್ಮ ಟ್ಯಾಲೆಂಟ್ ನೀವು ತೋರಿಸಬಹುದು. ಮತ್ತೆ ನಿಮ್ಗೆ ಕೂಡ ನಿಮ್ ಕಾಂಟ್ಯಾಕ್ಟ್ ಶೇರ್ ಮಾಡಿದ್ರೆ ನಿಮ್ಗೆ ಕೂಡ ಕಾಂಟ್ಯಾಕ್ಟ್ ಸಿಗ್ಬಹುದು, ಅಪರ್ಚುನಿಟಿ ಸಿಗ್ಬಹುದು, ಆರ್ಡರ್ ಸಿಗ್ಬಹುದು. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಇಲ್ಲಿ ಚಾನೆಲ್ ಹೌದು, ಚಾನೆಲ್ ನಂಬರ್ ಅವರು ಪ್ರೊವೈಡ್ ಮಾಡ್ತಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್. ಎಸ್. ಮತ್ತೆ ನಿವೇದಿತಾ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ. ಸೊ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮೆಹಂದಿ ಅಥವಾ ಏನೋ ಫಂಕ್ಷನ್ ಇದ್ರೆ ಅಥವಾ ಮೆಹಂದಿಗೆ ನೀವು ಥಿಂಕ್ ಮಾಡ್ತಾ ಇದ್ರೆ ಬೆಸ್ಟ್ ಸೊಲ್ಯೂಷನ್ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಎಸ್. ಸೊ ಖುಷಿ ಆಯ್ತಾ ಇವತ್ತು ಪ್ರೋಗ್ರಾಮ್? ತುಂಬಾ ಖುಷಿ ಆಯ್ತು. ನಂಗೂ ಖುಷಿ ಆಯ್ತು. ಸೊ ಫ್ರೀ ಆಗಿ ಮೆಹಂದಿ ಹಾಕಿಸ್ಕೊಂಡಿದ್ದಾನಲ್ಲ, ಎಷ್ಟು ಖುಷಿ ಆಗಿರ್ಬೇಡ ನನಗೆ. ಓಕೆ, ಸೊ ವೀಕ್ಷಕರೇ, ನನಗಂತೂ ಸಖತ್ ಖುಷಿ ಆಯ್ತು. ಸೊ ಈಗ ಯೂತ್ಸಿಗೆ ಒಂದು ಸಿಂಪಲ್ ಡಿಸೈನ್ ಬೇಕಾಗಿರುತ್ತೆ, ಯಾಕಂತ ಹೇಳಿದ್ರೆ ಅವರದ್ದು ಡ್ರೆಸ್ಸೇ ಅಷ್ಟು ಹೆವಿ ಇರುತ್ತೆ, ಕೈಗೆಲ್ಲ ಎಷ್ಟೆಷ್ಟು ಸಿಕ್ಕಿಸ್ಕೊಳ್ಳೋಕೆ ಇರುತ್ತೆ. ಸೊ ಹಾಗಿರುವಾಗ ಸಿಂಪಲ್ ಮೆಹಂದಿ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಸೊ ನನಗಂತೂ ಇವತ್ತು ತುಂಬಾ ಇಷ್ಟ ಆಯ್ತು. ಸೊ ನನ್ನ ಫಸ್ಟ್ ಎಪಿಸೋಡ್ ನನಗಂತೂ ತುಂಬಾ ತೃಪ್ತಿ ಕೊಟ್ಟಿದೆ. ಒಳ್ಳೆ ಡಿಸೈನ್ ನನಗೆ ಮಾಡಿಕೊಟ್ಟಿದ್ದಾರೆ ನಿವೇದಿತಾ ಅವರು. ಸೊ ಇವರ ಪಾರ್ಲರ್ ಇಲ್ಲೇ ಇರುವಂಥದ್ದು ಮ್ಯಾಂಗ್ಳೂರ್ನ ಕೊಟ್ಟಾರ ಚೌಕಿಯಲ್ಲಿರುವಂತಹ ಮಾಲೆಮಾರ್ ಭಾಗದಲ್ಲಿ ಇವರ ಪಾರ್ಲರ್ ಇದೆ. ಸೊ ನೀವು ಅಲ್ಲಿ ಬಂದು ಅವರನ್ನು ಕೂಡ ಮೀಟ್ ಆಗ್ಬೋದು. ಅಂಡ್ ನಿಮಗೆ ಮೆಹಂದಿ ಬೇಕಿದ್ರೆ ಅಥವಾ ಏನೇ ಫೇಶಿಯಲ್ ಅಥವಾ ಏನಿಥಿಂಗ್ ನೀವಿದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವರನ್ನ ಮೀಟ್ ಆಗ್ಬೋದು ಅಂತ ಹೇಳ್ತಾ, ಎಸ್, ಇವತ್ತು ಇಷ್ಟು ಚೆನ್ನಾಗಿ ಮೆಹಂದಿ ಹಾಕೊಟ್ರಿ ನಂಗಂತೂ ಗೊತ್ತಾಗ್ಲಿಲ್ಲ ಟೈಮ್ ಹೋದದ್ದು. ಸೊ ಮಾತಾಡ್ತಾ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ನಿಮ್ಮನ್ನ ಪದೇ ನಾವು ಫ್ಯಾಷನ್ ವರ್ಲ್ಡ್ ಅಲ್ಲಿ ನೋಡ್ತಾ ಇರ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆ ಜಾಯಿನ್ ಆದದಕ್ಕೆ. ಥ್ಯಾಂಕ್ ಯು.
ಸೊ ನೆಕ್ಸ್ಟ್ ಫ್ಯಾಷನ್ ವರ್ಲ್ಡ್ ಅಲ್ಲಿ ಇನ್ನೊಂದು ಫ್ಯಾಷನ್ ಒಂದು ಲುಕ್ ಜೊತೆಗೆ ಲೋಕಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.